ನಮಸ್ತೆ ಸ್ನೇಹಿತರೆ. ನಮ್ಮ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದಂತಹ 200 ಯೂನಿಟ್‌ಗಳಷ್ಟು ಗೃಹ ಬಳಕೆಯ ಉಚಿತ ವಿದ್ಯುತ್ತನ್ನು ಹೇಗೆ ಅಪ್ಲೈ ಮಾಡುವುದು ಅನ್ನೋದರ ಬಗ್ಗೆ ಈ ವಿಡಿಯೋ. ಈಗಾಗಲೇ ಹೆಚ್ಚಿನವರು ಈ ಸೌಲಭ್ಯವನ್ನ ಸದುಪಯೋಗ ಪಡಿಸಿಕೊಂಡಿದ್ದಾರೆ, ಅಪ್ಲೈ ಮಾಡಿ ಆಗಿದೆ. ಆದರೆ ಕೆಲವರಿಗೆ ಸರ್ವರ್ ಇಶ್ಯೂಸ್ ಇಂದ ಅಪ್ಲೈ ಮಾಡಲಿಕ್ಕೆ ಆಗಲಿಲ್ಲ. ಅಂಥವರಿಗೋಸ್ಕರ ಸರ್ಕಾರ ಒಂದು ಹೊಸ ಲಿಂಕ್ ಅನ್ನ ಬಿಡುಗಡೆ ಮಾಡಿದೆ. ಇದರಲ್ಲಿ ಒಂದು 2 ನಿಮಿಷದಲ್ಲಿ ಅಪ್ಲೈ ಮಾಡಬಹುದು. ನೀವು ನಿಮ್ಮ ಮೊಬೈಲಿಂದನೇ ಮಾಡಬಹುದು. ನೀವು ನಿಮ್ಮ ಮೊಬೈಲಿಂದ ಅಥವಾ ಕಂಪ್ಯೂಟರಿಂದ ನೀವೇ ಹೇಗೆ ಮಾಡುವುದು ಅನ್ನೋದನ್ನ ತಿಳಿದುಕೊಳ್ಳೋಣ. ಸೈಬರಿಗೆ ಅಥವಾ ಗ್ರಾಮ್ ಒನ್ ಕೇಂದ್ರಕ್ಕೆ ಅಥವಾ ಕರ್ನಾಟಕ ಒನ್ ಕೇಂದ್ರಕ್ಕೆ ಹೋದ್ರೆ ಅಲ್ಲಿ ಚಾರ್ಜಸ್ ತೆಗಿತಾರೆ. ಕೆಲವು ಸೈಬರ್ಗಳಲ್ಲಿ ಸುಮಾರು 200 ರೂಪಾಯಿವರೆಗೂ ಚಾರ್ಜ್ ಮಾಡ್ತಾರೆ. ಮೊಬೈಲ್ ಅಥವಾ ಕಂಪ್ಯೂಟರ್ನಿಂದ ನಾವೇ ಹೇಗೆ ಅಪ್ಲೈ ಮಾಡುವುದು ಅನ್ನೋದನ್ನ ನೋಡೋಣ. ನಿಮ್ಮ ಬ್ರೌಸರ್ ಓಪನ್ ಮಾಡಿ, ಅದರಲ್ಲಿ ಸೇವಾ ಸಿಂಧು gs.karnataka.gov.in ಅನ್ನೋ ವೆಬ್ಸೈಟ್ ಅನ್ನ ಓಪನ್ ಮಾಡಬೇಕು. ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಫಸ್ಟ್ ಕಮೆಂಟ್ ಅಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದನೇ ಡೈರೆಕ್ಟ್ ಓಪನ್ ಮಾಡಬಹುದು. ಆ ವೆಬ್ಸೈಟ್ ಈ ರೀತಿ ಓಪನ್ ಆಗ್ತದೆ. ಇದು ಸೇವಾ ಸಿಂಧು ಅಫಿಷಿಯಲ್ ವೆಬ್ಸೈಟ್. ಇದರಲ್ಲಿ 4 ಯೋಜನೆಗಳ ಬಗ್ಗೆ ಹೇಗೆ ಅಪ್ಲೈ ಮಾಡುದು ಅನ್ನುವ ಲಿಂಕ್ ಇಲ್ಲಿದೆ. ಇನ್ನೊಂದು ಉಳಿದಿರೋದು ಅನ್ನಭಾಗ್ಯ ಯೋಜನೆ, ಅದಕ್ಕೆ ಯಾವುದೇ ರೀತಿ ಅಪ್ಲೈ ಮಾಡಲಿಕ್ಕೆ ಇಲ್ಲ. ಇಲ್ಲಿರುವ ಗೃಹ ಜ್ಯೋತಿ ಅನ್ನೋ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗ್ತದೆ. ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಧಾರ್ ಸಂಖ್ಯೆ ಬೇಕು ಮತ್ತು ವಿದ್ಯುತ್ ಸಂಪರ್ಕದ ಖಾತೆ ಸಂಖ್ಯೆ ಬೇಕು ಮತ್ತು ಮೊಬೈಲ್ ನಂಬರ್ ಬೇಕು. ಆಧಾರ್ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಬೇಕು. OTP ಬರ್ತದೆ. ಆ ಕಾರಣಕ್ಕೆ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಅದರ ಅರ್ಥ ಏನು ಅಂದ್ರೆ, ನಾನು ಒದಗಿಸಿದ ಮಾಹಿತಿಯನ್ನು ಓದಿದ್ದೇನೆ ಮತ್ತು ನಾನು ಬೇರೆಡೆ ಯೋಜನೆಗೆ ನೋಂದಾಯಿಸಿಲ್ಲ ಎಂದು ಘೋಷಿಸುತ್ತೇನೆ. ಒಂದು ನೋಂದಣಿ ಮಾತ್ರ ಯೋಜನೆಗೆ ಅರ್ಹವಾಗಿದೆ ಎಂದು ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇದರ ಅರ್ಥ ಇಷ್ಟೇ ಸ್ನೇಹಿತರೆ, ಒಂದು ಆಧಾರ್ ಕಾರ್ಡ್ಗೆ ಒಮ್ಮೆ ಮಾತ್ರ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು. ನಂತರ ಇಲ್ಲೊಂದು ಕ್ಯಾಪ್ಚಾ ಇದೆ, ಅದನ್ನ ಎಂಟರ್ ಮಾಡಬೇಕು. ಒಂದು ವೇಳೆ ಅದು ಕ್ಲಿಯರ್ ಇಲ್ಲದೆ ಇದ್ರೆ, ಎಕ್ಸಾಂಪಲ್ ಹೇಳೋದಾದ್ರೆ ಇಲ್ಲಿ ಫಸ್ಟ್ ಲೆಟರ್ ಅದು ಝೀರೋವಾ ಓವಾ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಒಮ್ಮೆ ನೀವು ಈ ರಿಫ್ರೆಶ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಹೊಸ ಕೋಡ್ ಬರ್ತದೆ. ಈ ಕೋಡ್ ಕ್ಲಿಯರ್ ಇದೆ ಅಂತ ಅನಿಸಿದ್ರೆ ಇದನ್ನ ಎಂಟರ್ ಮಾಡಬಹುದು. ಎಂಟರ್ ಮಾಡಿ ಐ ಎಗ್ರಿ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ಅದು ನೆಕ್ಸ್ಟ್ ಪೇಜ್ ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಕೇಳ್ತದೆ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಮತ್ತೆ ಆಧಾರ್ ಕಾರ್ಡ್ ಅಲ್ಲಿರುವ ಹೆಸರನ್ನ ಡೈರೆಕ್ಟ್ ಆಗಿ ಅದು ತಗೊಳ್ತದೆ. ನಂತರ ಥರ್ಡ್ ಆಪ್ಷನ್ ಅಲ್ಲಿ ನಿಮ್ಮ ಎಸ್ಕಾಂ ಆಯ್ಕೆ ಮಾಡಿ ಅಂತ ಕೇಳ್ತದೆ. ಇದರಲ್ಲಿ ನಾವು ದಕ್ಷಿಣ ಕನ್ನಡ ಮತ್ತೆ ಉಡುಪಿಯವರಾದ್ದರಿಂದ ನಮಗೆ ಮೆಸ್ಕಾಂ ಅಂಡರ್ ಬರ್ತೇವೆ ನಾವು. ಹಾಗಾಗಿ ನಾನು ಮೆಸ್ಕಾಂ ಸೆಲೆಕ್ಟ್ ಮಾಡ್ತೇನೆ. ನಿಮ್ಗೆ ಯಾವ ಎಸ್ಕಾಂ ಬರ್ತದೋ ಅದನ್ನ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಖಾತೆ ಸಂಖ್ಯೆ ಅಥವಾ ಸಂಪರ್ಕ ಸಂಖ್ಯೆ ಅಂತ ಕೇಳ್ತಾ ಉಂಟು. ಇದು ನಮ್ಮ ಎಲೆಕ್ಟ್ರಿಸಿಟಿ ಬಿಲ್ ಅಲ್ಲಿ ಈ ರೀತಿ ಇರ್ತದೆ, ಖಾತೆ ಸಂಖ್ಯೆ ಅಥವಾ ಅಕೌಂಟ್ ID ಅಂತ. ಇಲ್ಲಿ ಒಂದು ನಂಬರ್ ಇರ್ತದೆ, ಈ ನಂಬರ್ ಅನ್ನ ಎಂಟರ್ ಮಾಡಬೇಕು. ಖಾತೆ ಸಂಖ್ಯೆ ಎಂಟರ್ ಮಾಡಿದ ನಂತರ ಆ ಖಾತೆ ಯಾರ ಹೆಸರಲ್ಲಿದೆ ಅವರ ಹೆಸರು ಆಟೋಮೆಟಿಕ್ ಇಲ್ಲಿ ಬರ್ತದೆ. ನೆಕ್ಸ್ಟ್ ನಿವಾಸಿ ವಿಧ ಅಂತ ಕೇಳ್ತಾ ಉಂಟು. ಇದರಲ್ಲಿ ಓನರೇ ಅಪ್ಲೈ ಮಾಡ್ತಾ ಇದ್ರೆ ಮಾಲೀಕ ಅಂತ ತಗೊಳ್ಬೇಕು, ಇಲ್ಲದಿದ್ರೆ ಬಾಡಿಗೆದಾರ ಅಂತ ಆಪ್ಷನ್ ಇದೆ, ಮತ್ತೆ ಕುಟುಂಬ ಸದಸ್ಯ ಅಂತ ಆಪ್ಷನ್ ಇದೆ. ಬಾಡಿಗೆ ಮನೆಯಲ್ಲಿ ಇರುವವರು ಬಾಡಿಗೆದಾರ ಅಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಬಹುದು. ಕುಟುಂಬದ ಸದಸ್ಯ ಅಂದ್ರೆ ತಂದೆಯವರ ಹೆಸರಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ, ಈಗ ನಾನು ಅಪ್ಲೈ ಮಾಡ್ತಾ ಇದ್ದೇನೆ ಅನ್ನೋ ಹಾಗಿದ್ರೆ, ಅಥವಾ ಕುಟುಂಬದ ಯಾವುದೇ ಸದಸ್ಯರು ಅಪ್ಲೈ ಮಾಡ್ತಾ ಇದ್ದೀವಿ ಅಂತ ಇದ್ರೆ ಕುಟುಂಬ ಸದಸ್ಯ ಅಂತ ತಗೊಳ್ಬೇಕು. ಅದ್ರ ನೆಕ್ಸ್ಟ್ ಇಲ್ಲಿ ಮೊಬೈಲ್ ನಂಬರ್ ಕೇಳ್ತಾ ಉಂಟು. ಮೊಬೈಲ್ ನಂಬರ್ ಮಾತ್ರ ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನೇ ಹಾಕಬೇಕು. ಆಧಾರ್ ವೆರಿಫಿಕೇಶನ್ ಆಗ್ತದೆ, ಅದಕ್ಕೋಸ್ಕರ ಇಲ್ಲಿ ಮೊಬೈಲ್ ನಂಬರ್ ಎಂಟರ್ ಮಾಡಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಬೇಕು. ನಂತರ ಒಂದು ಪಾಪ್ಅಪ್ ಬರ್ತದೆ, OTP ಸೆಂಟ್ ಸಕ್ಸಸ್ಫುಲಿ ಅಂತ. ನಿಮ್ಮ ಮೊಬೈಲಿಗೆ ಒಂದು OTP ಬಂದಿರ್ತದೆ, ಆ OTP ಅನ್ನ ಇಲ್ಲಿ ಎಂಟರ್ ಮಾಡಬೇಕು. OTP ಎಂಟರ್ ಮಾಡಿದ ನಂತರ ಇಲ್ಲಿ ಒಂದು ಟಿಕ್ ಮಾರ್ಕ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ಅದರ ಅರ್ಥ ಇಷ್ಟೇ, ಈ ಮೇಲಿನ ಖಾತೆ ಸಂಖ್ಯೆಯನ್ನು ಗೃಹ ಬಳಕೆಗೆ ಮಾತ್ರ ಬಳಸಲಾಗುತ್ತದೆ. ಒಂದು ವೇಳೆ ಗೃಹ ಬಳಕೆ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಬಳಸಿದ್ದಲ್ಲಿ ಪ್ರಯೋಜನಗಳನ್ನು ಸ್ವಯಂಚಾಲಿತವಾಗಿ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ನನಗೆ ತಿಳಿದಿದೆ ಮತ್ತು ನಾನು ಈಗಾಗಲೇ ಪಡೆದಿರುವ ಪ್ರಯೋಜನಗಳನ್ನು ಬಡ್ಡಿಯೊಂದಿಗೆ ಪಾವತಿಸಲು ಸಿದ್ಧನಿದ್ದೇನೆ. ನಾನು ಮೇಲೆ ಒದಗಿಸಿರುವ ಎಲ್ಲಾ ವಿವರಗಳು ನನಗೆ ತಿಳಿದಿರುವಂತೆ ಸರಿಯಾಗಿದೆ ಎಂದು ಈ ಮೂಲಕ ದೃಢಪಡಿಸುತ್ತೇನೆ. ನಂತರ ಇಲ್ಲಿ ಕೆಳಗೆ ಕಾಣುವಂತ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಒಮ್ಮೆ ಕ್ಲಿಕ್ ಮಾಡಿದ ನಂತರ ಒಂದು ಪಾಪ್ಅಪ್ ಓಪನ್ ಆಗ್ತದೆ, ಅಪ್ಲಿಕೇಶನ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಅಂತ. ಒಮ್ಮೆ ಈ ಪಾಪ್ಅಪ್ ಬಂದ ನಂತರ ನಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಅಂತ ಅರ್ಥ. ನಂತರ ಇಲ್ಲಿ ಓಕೆ ಕ್ಲಿಕ್ ಮಾಡಬೇಕು.
ನಂತರ ಇದು ನಾವು ಅಪ್ಲೈ ಮಾಡಿದ್ದಕ್ಕೆ ರಿಸಿಪ್ಟ್ ಅನ್ನ ತೋರಿಸ್ತದೆ. ಈ ರಿಸಿಪ್ಟ್ ಅನ್ನ ನಾವು ಸೇವ್ ಮಾಡಿ ಇಟ್ಕೊಳ್ಬಹುದು ಅಥವಾ ಪ್ರಿಂಟ್ ತೆಗೆದು ಇಟ್ಕೊಳ್ಬಹುದು. ಅದು ಹೇಗೆ ಅಂದ್ರೆ, ಇಲ್ಲಿ ಕೆಳಗೆ ಪ್ರಿಂಟ್ ಅಥವಾ ಡೌನ್ಲೋಡ್ ಅಕ್ನಾಲೆಜ್ಮೆಂಟ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಬೇಕು. ನಂತರ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಡೆಸ್ಟಿನೇಷನ್ ಅಲ್ಲಿ ಮೈಕ್ರೋಸಾಫ್ಟ್ ಪ್ರಿಂಟ್ ಟು PDF ಅಂತ ಇರ್ತದೆ, ಅದನ್ನ ಕ್ಲಿಕ್ ಮಾಡಿ ಸೇವ್ ಆಸ್ PDF ಅಂತ ಆಪ್ಷನ್ ತಗೊಳ್ಬೇಕು. ನಂತರ ಇಲ್ಲಿ ಕೆಳಗೆ ಬ್ಯಾಕ್ ಗ್ರೌಂಡ್ ಗ್ರಾಫಿಕ್ಸ್ ಅಂತ ಉಂಟು, ಅದನ್ನ ಬೇಕಾದ್ರೆ ಟಿಕ್ ಮಾಡಬಹುದು. ನಂತರ ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ಆಯ್ತು. ನಾವು ಅಪ್ಲೈ ಮಾಡಿರುವುದಕ್ಕೆ ರಿಸಿಪ್ಟ್ ಇದು. ಇದರಲ್ಲಿ ಅಪ್ಲಿಕೇಶನ್ ನಂಬರ್ ಇರ್ತದೆ ಕ್ರಾಸ್ ಚೆಕ್ ಮಾಡಲಿಕ್ಕೆ. ಬಂಧುಗಳೇ, ಸಲಹೆ ಸೂಚನೆಗಳೇನಾದ್ರೂ ಇದ್ರೆ ಕಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ. ಹಾಗೂ ನಿಮ್ಗೆ ಈ ವಿಡಿಯೋ ಉಪಯುಕ್ತ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಈ ವಿಡಿಯೋವನ್ನ ಇತರರೊಂದಿಗೆ ಶೇರ್ ಮಾಡಿ. ನೀವು ಮಾಡೋ ಒಂದು ಶೇರ್ ಅದೆಷ್ಟೋ ಜನರಿಗೆ ಸಹಾಯ ಆಗ್ಬೋದು.